ಇವತ್ತು ಬೆಟ್ಟಂಪಾಡಿ ಈ ಭಾಗದಲ್ಲಿ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಕೃಷ್ಣಪ್ರಸಾದ್ ಆಳವರಿದ್ದಾರೆ, ವಲಯ ಅಧ್ಯಕ್ಷರಾದ ನವೀನ್ ರೈಗಳಿದ್ದಾರೆ, ದಯಾನಂದ ರೈಗಳಿದ್ದಾರೆ, ಮೋಹಿತ್ ಕುಂಜಿ ಅವರಿದ್ದಾರೆ, ಪಂಚಾಯತ್ ಸದಸ್ಯರು ಸುಮಲತಾ ಇದ್ದಾರೆ, ಕೃಷ್ಣಪ್ರಸಾದ್ ಅವರಿದ್ದಾರೆ, ರೋಷನ್ ರೈ ಅವರಿದ್ದಾರೆ. ಇಲ್ಲಿಯ ಪ್ರಮುಖರು ಎಲ್ಲ ಇಲ್ಲಿ ಸೇರಿದ್ದಾರೆ. ಇರ್ದೆ ಮತ್ತು ಎ ಪಿ ಭಟ್ರಿದ್ದಾರೆ. ನಮ್ಮ ಈ ಭಾಗದಲ್ಲಿ ಒಂದಷ್ಟು ರಸ್ತೆಗಳ ಪರಿಸ್ಥಿತಿ ಚಿಂತಾಜನಕವಾಗಿತ್ತು. ಈ ಹಿಂದೆ ನನಗೆ ಮನವಿಯನ್ನು ಕೊಟ್ಟಿದ್ದರು. ಸುಮಾರು 13 ರಸ್ತೆಗಳ ಶಿಲಾನ್ಯಾಸವನ್ನು ಈ ಹಿಂದೆ ನಾವು ಮಾಡಿದ್ದೇವೆ. ಅದರ ಕೆಲಸಗಳು ಇನ್ನೊಂದು 2-3 ದಿವಸದಲ್ಲಿ ಆರಂಭ ಆಗ್ತದೆ. ಒಂದಷ್ಟು ಬೇರೆ ಬೇರೆ ಜನಗಳ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ಯಾಕಂತ ಹೇಳಿದ್ರೆ ಸುಮಾರು 4-5 ತಿಂಗಳ ಹಿಂದೆ ನಾವು ಒಂದು 10-13 ರಸ್ತೆಗಳ ಶಿಲಾನ್ಯಾಸವನ್ನು ಇಲ್ಲಿ ಮಾಡಿದ್ದೇವೆ. ಇವತ್ತಿನವರೆಗೆ ಅದರ ಕಾಮಗಾರಿ ಆರಂಭ ಆಗಲಿಲ್ಲ. ತಡ ಆಗಿದ್ದಕ್ಕೆ ನಾವು ಕೂಡ ಒಪ್ಪಿಕೊಳ್ತೇವೆ. ಯಾಕಂತ ಹೇಳಿದ್ರೆ ಮೊನ್ನೆ 26ನೇ ತಾರೀಕುವರೆಗೆ ಕೋಡ್ ಆಫ್ ಕಂಡಕ್ಟ್ ಇತ್ತು. ಯಾವುದೇ ಕಾಮಗಾರಿ ಮಾಡಲಿಕ್ಕೆ ಸರ್ಕಾರದ ಅನುಮತಿ ಇರಲಿಲ್ಲ. ಈಗ ಕೋಡ್ ಆಫ್ ಕಂಡಕ್ಟ್ ಹೋದ ನಂತರ ಕೂಡಲೇ ಆ 13 ಕಾಮಗಾರಿಗಳನ್ನು ಈಗ ಆರಂಭ ಮಾಡ್ತೇವೆ. ಇವತ್ತು ಸುಮಾರು 41.5 ಲಕ್ಷ ರೂಪಾಯಿಯ ಕಾಮಗಾರಿಗೆ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ನಾಳೆದರಲ್ಲಿ ಈ ಕೆಲಸ ಆರಂಭ ಆಗ್ತದೆ. ಬೆಟ್ಟಂಪಾಡಿ ಇರ್ದೆ ಭಾಗಕ್ಕೆ ಅತ್ಯಂತ ಹೆಚ್ಚಿನ ಅನುದಾನಗಳನ್ನು ನಾವು ಕೊಟ್ಟಿದ್ದೇವೆ. ನಾನು ಜನರ ಹತ್ರ ವಿನಂತಿ ಮಾಡಿಕೊಳ್ಳೋದು, ನಿಮ್ಮ ದೇವಸ್ಯದ ಬ್ರಿಡ್ಜ್ ಏನಿದೆ, ಸುಮಾರು ಚೆಲ್ಲಡ್ಕದ ಬ್ರಿಡ್ಜ್ ಸುಮಾರು 40-45 ವರ್ಷದ ಇತಿಹಾಸ ಬರಿಬೋದು. ಅಲ್ಲಿ ಯಾವಾಗಲೂ ಮಳೆಗಾಲದಲ್ಲಿ ಗಾಡಿ ಹೋಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು 6 ತಿಂಗಳಲ್ಲಿ ಅದಕ್ಕೆ ಅನುಮೋದನೆಯನ್ನು ತಂದು 1 ವರ್ಷದಲ್ಲಿ ಕಾಮಗಾರಿಗೆ ಟೆಂಡರ್ ಕೂಡ ಆಗಿದೆ. ಈಗ ಮಳೆಗಾಲ ಈಗ ನಿಂತಿದೆ, ಕೂಡಲೇ ಕಾಮಗಾರಿ ಕೂಡ ಆಗ್ತದೆ. ಎಲ್ಲ ಕೆಲಸಗಳು ಆಗ್ತದೆ. ಜನ ಕೂಡ ಅಭಿವೃದ್ಧಿ ಪರ ಮತವನ್ನು ಚಲಾಯಿಸುವಂಥ ದಿನಗಳು ಬರಬೇಕು. ನಮ್ಮ ಉದ್ದೇಶಗಳು ಇಷ್ಟೇ. ಎಲ್ಲ ಜಾತಿ ಧರ್ಮದವರು ಅವರ ಈ ಸಮಾಜದಲ್ಲಿ ಬದುಕುವಂತಾಗಬೇಕು. ಜೊತೆಯಲ್ಲಿ ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ರಸ್ತೆ ಒಂದೇ ಅಲ್ಲ, ಯುವಕರ ಕೈಗೆ ಕೆಲಸ ಕೊಡುವಂಥ ಕೆಲಸಗಳನ್ನು ಆಗಬೇಕು. ಇವಾಗ ನಿನ್ನೆ ನಾನು ಬೆಂಗಳೂರಿನಲ್ಲಿ ಒಂದು ಕಂಪನಿಯವರ ಹತ್ರ ಮಾತುಕತೆ ಮಾಡಿ ಸುಮಾರು 200 ಮಕ್ಕಳಿಗೆ, ಯುವಕರಿಗೆ ನಮ್ಮ ಮಂಗಳೂರಿನಲ್ಲೇ ಕೂಡ ಕೆಲಸ ಕೊಡುವಂಥ ವ್ಯವಸ್ಥೆಗೆ ಚಾಲನೆಯನ್ನು 2-3 ದಿವಸದಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ಒಂದು ರೀತಿ ಅಭಿವೃದ್ಧಿ ಕೆಲಸ ಕಾಮಗಾರಿಗಳಾಗ್ತಾ ಇದ್ದರೆ ಒಂದು ಕಡೆಯಿಂದ ಯುವಕರ ಕೈಗೆ ಕೆಲಸವನ್ನು ಕೊಡುವಂಥ ಕೆಲಸವನ್ನು ನಿರಂತರ ಮಾಡ್ತಾ ಇದ್ವಿ. ಜನ ಕೂಡ ಅಭಿವೃದ್ಧಿ ಪರ ಕೆಲಸ ಮಾಡುವವರ ಪರವಾಗಿ ಸಹಕಾರ ಆಶೀರ್ವಾದ ಮಾಡಬೇಕು. ಆ ರೀತಿಯಲ್ಲಿ ಕೆಲಸ ಮಾಡುವಂಥದ್ದನ್ನು ಮಾಡ್ತೀವಿ. ಈ ಹಿಂದೆ ಹೇಳಿದಾಗೆ ಅಕ್ರಮ ಸಕ್ರಮ ಏನು ಕಡತಗಳಿದೆ 94C ಮತ್ತು ಅಕ್ರಮ ಸಕ್ರಮ ಇವಾಗಲೇ ಸುಮಾರು 3,500ರಿಂದ ಹೆಚ್ಚು ಫೈಲ್ಗಳನ್ನು ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪುತ್ತೂರು ಇತಿಹಾಸದಲ್ಲೇ ಹೆಚ್ಚಿನ ಒಂದು ಕಡತಗಳನ್ನು ವಿಲೇವಾರಿ ಮಾಡಿದಂಥ ತಾಲೂಕು ಆಗಿರ್ತದೆ. ಮನೆಗೆ ಗ್ರಾಮಕ್ಕೆ ಹೋಗಿ ಕೊಡುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ. ಇವತ್ತು ನಮ್ಮ ಬೆಟ್ಟಂಪಾಡಿಯಲ್ಲಿ ಇಲ್ಲಿ ಕಾಲೇಜಿಗೂ ಕೂಡ 1 ಕೋಟಿ ರೂಪಾಯಿ ಅನುದಾನ ಬಂದಿರುವುದು ಎಲ್ಲರಿಗೂ ಗೊತ್ತಿದೆ. ಅದರ ಶಿಲಾನ್ಯಾಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಒಟ್ಟಿನಲ್ಲಿ ಈ ಭಾಗದ ಏನು ಕೆಲಸಗಳಿದೆ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಕೆಲವು ಜೇನು ಮತ್ತು ಕೆಲವು ಬೆಂದೂರು ತೀರದಲ್ಲಿರುವಂಥ ಬಿಲ್ಡಿಂಗ್ಗಳು, ಇದಕ್ಕೆಲ್ಲ ಹಣವನ್ನು ಹಾಕುವ ಬದಲು ಒಳ್ಳೆಯ ರೀತಿಯ ಕಾಮಗಾರಿಗೆ ಹೆಚ್ಚಿನ ಅಂದರೆ ಕೃಷಿ ಜೇನುಗೆ ಆದ್ಯತೆಯನ್ನು ಕೊಡಬೇಕು.